ನಮಸ್ಕಾರ ವೀಕ್ಷಕರೇ. ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಅರ್ಪಿಸುವಂತಹ ಆರೋಗ್ಯ ಮಂಥನ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕವಿತಾ ಮಾಣಿ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗ್ತಾ ಇದ್ದಂತೆ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ನಮ್ಮನ್ನು ಕಾಡುತ್ತೆ. ಈ ಒಂದು ದೃಷ್ಟಿಯಿಂದ ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಕಳೆದ ಹಲವಾರು ಸಂಚಿಕೆಗಳಲ್ಲಿ ಸಾಕಷ್ಟು ಆರೋಗ್ಯ ಸಂಬಂಧಿತ ಮಾಹಿತಿಗಳನ್ನು ನಮಗೆ ನೀಡ್ತಾ ಬಂದಿದ್ದಾರೆ. ಸೊ ಇವತ್ತು ಪಂಚಕರ್ಮ ಚಿಕಿತ್ಸೆ ಅನ್ನುವಂತಹ ಒಂದು ವಿಷಯದ ಕುರಿತು ಪಂಚಕರ್ಮ ವಿಭಾಗದ ಡಾಕ್ಟರ್ ರಾಜೇಶ್ವರಿ ಟಿ ಅವರು ನಮ್ಮ ಜೊತೆಗಿದ್ದಾರೆ. ಈ ಒಂದು ಪಂಚಕರ್ಮ ಚಿಕಿತ್ಸೆ ಅಂದ್ರೆ ಏನು? ಇದು ಕೇವಲ ದೇಹವನ್ನ ಶುದ್ಧೀಕರಣ ಮಾಡೋದು ಮಾತ್ರನಾ? ಎಲ್ಲ ಸಮಸ್ಯೆಗಳ ಬಗ್ಗೆ ಒಂದು ಮಾಹಿತಿಯನ್ನ ನೀಡಲಿಕ್ಕಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಎಸ್ ಡಾಕ್ಟ್ರೆ, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಎಸ್, ಈಗ ಆಯುರ್ವೇದ ಅಂತ ತಕ್ಷಣ ಎಲ್ಲರ ಒಂದು ಬಾಯಲ್ಲಿ ಕೇಳಿ ಬರುವಂತಹ ಒಂದು ಪದ ಅಂತ ಹೇಳಿದ್ರೆ ಪಂಚಕರ್ಮ ಅಂತಲೇ ಹೇಳ್ಬೋದು. ಸೊ ಈ ಒಂದು ಪಂಚಕರ್ಮ ಅಂದ್ರೆ ಏನು ಅನ್ನುವಂಥದ್ದು ಮೊದಲನೇದಾಗಿ. ಹೌದು ನೋಡಿ, ಪಂಚಕರ್ಮ ಅಂದರೆ ಇದು ನಮ್ಮ ಆಯುರ್ವೇದ ಪದ್ಧತಿಯಲ್ಲಿ ಹೇಳಿರುವಂಥ ಒಂದು ಚಿಕಿತ್ಸಾ ಕ್ರಮ. ಮೊದಲನೇದಾಗಿ ಪಂಚಕರ್ಮ ಅಂತ ಹೇಳಿದರೆ ಅಲ್ಲಿ ಪಂಚ ಅಂತ ಹೇಳಿದರೆ 5 ಅಂತ ನಿಮಗೆ ಗೊತ್ತಿರಬಹುದು. ಕರ್ಮ ಅಂತ ಹೇಳಿದರೆ ಚಿಕಿತ್ಸಾ ವಿಧಾನ, ಚಿಕಿತ್ಸಾ ಕ್ರಮ ಅಂತ. ಅಂದರೆ ಅದರಲ್ಲಿ ಪ್ರಧಾನವಾಗಿ 5 ರೀತಿಯ ಚಿಕಿತ್ಸಾ ಕ್ರಮಗಳಿರ್ತದೆ. ಅವುಗಳು ವಮನ, ವಿರೇಚನ, ಬಸ್ತಿ, ನಸ್ಯ ಮತ್ತು ರಕ್ತಮೋಕ್ಷಣ ಅಂತ ಹೇಳಿ 5 ಇದೆ ಪ್ರಮುಖವಾಗಿ. ಇಲ್ಲಿ ಈಗ ಈ ವಮನ ಅನ್ನೋದನ್ನು ನಾವು ಅಂದರೆ ಈ 5 ಪಂಚಕರ್ಮವನ್ನು ನಾವು ನಮ್ಮಲ್ಲಿ ಪ್ರಧಾನವಾಗಿ 3 ದೋಷಗಳಿವೆ ನಮ್ಮ ಶರೀರದಲ್ಲಿ ಅಂತ ಹೇಳ್ತೇವೆ. ನೀವು ಕೇಳಿರ್ಬೋದು, ವಾತ, ಪಿತ್ತ, ಕಫ ಅಂತ ಹೇಳ್ತೇವೆ. ಆ ಪ್ರಧಾನವಾದ ದೋಷ ಯಾವುದು ಅನ್ನೋದನ್ನು ನೋಡಿಕೊಂಡು ಅದಕ್ಕೆ ಸರಿ ಸಮಾನವಾಗುವಂಥ ಪಂಚಕರ್ಮ ಚಿಕಿತ್ಸೆಯನ್ನು ನಾವು ಮಾಡ್ತೇವೆ. ಅಂದರೆ ಪ್ರಮುಖವಾಗಿ ಈಗ ವಮನ ಅನ್ನೋದು ಕಫ ಪ್ರಧಾನ ವ್ಯಾಧಿಗಳಲ್ಲಿ ಅದನ್ನು ಹೆಚ್ಚಾಗಿ ನಾವು ಉಪಯೋಗ ಮಾಡ್ತೇವೆ. ವಿರೇಚನ ಅಂತ ಹೇಳೋ ಚಿಕಿತ್ಸೆಯನ್ನು ಪಿತ್ತ ಪ್ರಧಾನ ವ್ಯಾಧಿಯಲ್ಲಿ ಮಾಡ್ತೇವೆ. ಇನ್ನು ಬಸ್ತಿ ಅನ್ನೋದು ವಾತ ಸಂಬಂಧಿ ಕಾಯಿಲೆಗಳಿಗೆ ಮಾಡ್ತೇವೆ. ನಸ್ಯ ಅನ್ನೋದು ಅಂದರೆ ಕುತ್ತಿಗೆ ಮತ್ತು ಕುತ್ತಿಗೆಯ ಮೇಲ್ಭಾಗದಲ್ಲಿರುವಂಥ ವ್ಯಾಧಿಗಳಿಗೆ ಹೆಚ್ಚಿನ ಫಲಕಾರಿಯಾಗಿದೆ ಅದು. ಇನ್ನೊಂದು ರಕ್ತಮೋಕ್ಷಣ ಅಂತ ಏನು ಹೇಳಿದೆ, ಅದು ರಕ್ತದುಷ್ಟಿಯಿಂದ ಬರುವಂಥ ಕಾಯಿಲೆಗಳಲ್ಲಿ ಉಪಯುಕ್ತ. ಎಸ್, ಈಗಾಗಲೇ ಹೇಳಿದ್ರಿ ನೀವು ದೋಷ ಅಂತ. ಸೊ ಈ ಒಂದು ಪದವೇ ಒಂಥರ ಏನು ಸಂದಿಗ್ಧ ಪೂರ್ಣವಾಗಿದೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ದೋಷ ಅಂದರೆ ಏನು ಅನ್ನುವಂಥದ್ದು? ಹೌದು, ಅಂದರೆ ಆಡು ಭಾಷೆಯಲ್ಲಿ ಈಗ ನಮ್ಮಲ್ಲಿ ದೋಷ ಅಂತ ಹೇಳಿದರೆ ಏನೋ ಒಂದು ಸಮಸ್ಯೆ ಅಥವಾ ಏನೋ ಡಿಫೆಕ್ಟ್ ಇದೆಯಾ ಅಂತ ಜನರು ತಿಳ್ಕೊಳ್ತಾರೆ. ಆದರೆ ಇಲ್ಲಿ ದೋಷ ಅಂತ ಹೇಳಿದರೆ ಇದು ಆಯುರ್ವೇದದಲ್ಲಿ ಹೇಳಿರೋ ಪ್ರಕಾರ ಶರೀರ ದೂಷಣಾತ್ ದೋಷ ಅಂತ ಹೇಳ್ತಾರೆ ಅದನ್ನು. ಅಂದರೆ ನಮ್ಮ ಶರೀರವನ್ನು ನಮ್ಮ ಶರೀರದಲ್ಲಿ ದೂಷಣೆಗೊಳಪಡುವಂಥದ್ದು ದೋಷ. ಅಂದರೆ ಏನಂದರೆ ಈಗ 3 ರೀತಿಯಲ್ಲಿ ವಾತ, ಪಿತ್ತ, ಕಫ ಅಂತ ಇದೆ. ಇದನ್ನು ನಾವು 3 ದೋಷಗಳು ಅಥವಾ ಬಯೋ ಎನರ್ಜೆಟಿಕ್ ಫೋರ್ಸಸ್ ಅಂತ ಹೇಳ್ಬೋದು. ನಮ್ಮ ಶರೀರದ ಒಳಗೆ ಇರುವಂಥದ್ದು ಅವುಗಳು ಸುಸ್ಥಿತಿಯಲ್ಲಿದ್ದಾಗ ಆರೋಗ್ಯ ಇರುತ್ತೆ ಮನುಷ್ಯನಿಗೆ. ಯಾವಾಗ ಆ ದೋಷದಲ್ಲಿ ಒಂಥರ ಏರುಪೇರಾಗ್ತದಲ್ಲ, ಅದು ರೋಗಕ್ಕೆ ಕಾರಣ. ಅಂದರೆ ದೋಷದ ಏರುಪೇರಿಂದಾಗಿ ಶರೀರ ಸಫರ್ ಆಗ್ತದೆ, ಅಂದರೆ ಶರೀರಕ್ಕೆ ರೋಗ ಬರ್ತದೆ. ಹಾಗಾಗಿ ಅದಕ್ಕೆ ದೋಷ ಅನ್ನೋ ಶಬ್ದವನ್ನು ಹೇಳಿದ್ದಾರೆ. ಎಸ್, ಈಗಾಗಲೇ ಹೇಳಿದ್ರಿ ದೋಷ ಅಂದರೆ ಏನು ಅನ್ನುವಂಥದ್ದು. ಸೊ ಈ ಒಂದು ದೋಷಾನುಸಾರ ಅಂದರೆ ಹೇಗೆ ಪಂಚಕರ್ಮದಲ್ಲಿ ಅನ್ನುವಂಥದ್ದು? ಹೌದು, ಈಗ ಪಂಚಕರ್ಮವನ್ನು ದೋಷಾನುಸಾರವಾಗಿ ನಾವು ಮಾಡ್ತೇವೆ ಅಂತ ಹೇಳಿದರೆ ಪ್ರಧಾನವಾಗಿ ಈಗ ಪಂಚಕರ್ಮ ಅಂತ ಹೇಳಿದರೆ ಮೇಯ್ನಾಗಿ ಅದು ಹೇಗೆ ಅಂದರೆ ನಿಯರೆಸ್ಟ್ ರೂಟಿಂದ ನಾವು ದೋಷವನ್ನು ಹೊರಹಾಕುವಂಥದ್ದು ಅಂತ ಹೇಳ್ತಾರೆ. ಅಂದರೆ ಸ್ನೇಹ, ಸ್ವೇದಾದಿಗಳು, ಅದಕ್ಕೆ ಸ್ವಲ್ಪ ಪೂರ್ವಕರ್ಮ, ಈಗ ಪ್ರೀ ಆಪರೇಟಿವ್ ಪ್ರೊಸೀಜರ್ ಅಂತ ನೀವು ಕೇಳಿರ್ಬೋದು. ಪೂರ್ವಕರ್ಮ, ಪ್ರಧಾನ ಕರ್ಮ, ಪಶ್ಚಾತ್ ಕರ್ಮ, ಅದಕ್ಕೆ ಸ್ವಲ್ಪ ಪ್ರಿಪರೇಷನ್ ಬೇಕಾಗಿರ್ತದೆ. ಮತ್ತು ನಾವು ಮಾಡುವಂಥ ಪ್ರಧಾನ ಕರ್ಮ, ಆಮೇಲೆ ಆ ಮಾಡಿದಂಥ ಚಿಕಿತ್ಸೆ ಆದ ಮೇಲೆ ಸ್ವಲ್ಪ ಕೆಲವು ವಿಧಿವಿಧಾನಗಳಿರ್ತವೆ, ಅದನ್ನು ಫಾಲೋ ಮಾಡಬೇಕಾಗ್ತದೆ ಪೇಷಂಟ್ಸ್. ಅದನ್ನು ಪಶ್ಚಾತ್ ಕರ್ಮ ಅಂತ ಹೇಳ್ತೇವೆ. ಅಂದರೆ ದೋಷಾನುಸಾರ ಮಾಡೋದು ಅಂತ ಹೇಳಿದರೆ ಇಲ್ಲಿ ನಮ್ಮ ಶರೀರ ಯಾವ ರೀತಿಯಲ್ಲಿ ವಿಭಜನೆ ಆಗಿದೆ ಅಂತ ಹೇಳಿದರೆ ನಾವು ಆಯುರ್ವೇದದ ಪ್ರಕಾರ ಹೇಳೋದು, ಈಗ ನಾಭಿ ಅಥವಾ ಹೊಕ್ಕುಳು ಮತ್ತು ಹೊಕ್ಕುಳಿನ ಕೆಳಭಾಗದ ಪ್ರದೇಶದಲ್ಲಿ ನಮ್ಮ ಶರೀರದಲ್ಲಿ ಪ್ರಮುಖವಾಗಿ ವಾತದೋಷ ಅನ್ನೋದು ಇರುತ್ತೆ ಅಂತ. ಅಂದರೆ ನ್ಯಾಚುರಲಿ ಸಹಜವಾಗಿರುವಂಥದ್ದು ಅಲ್ಲಿ ವಾತದೋಷ. ಹಾಗಾಗಿ ಈಗ ಹೊಕ್ಕುಳು ಮತ್ತು ಅದರ ಕೆಳಭಾಗದ ಸಮಸ್ಯೆಗಳಿಗೆ, ಅಂದರೆ ಆ ಭಾಗದಿಂದ ಆರಂಭಗೊಂಡಂಥ ವ್ಯಾಧಿಗಳಿಗೆ, ಅಂದರೆ ಈಗ ರೂಟ್ ಕಾಸಿಂದ ನೀವು ಕೇಳಿರ್ಬೋದು, ಆಯುರ್ವೇದ ಅನ್ನೋದು ಅದು ಮೂಲದಿಂದ ರೋಗವನ್ನು ಶಮನ ಮಾಡುತ್ತೆ ಅಂತ. ಅಂದರೆ
ಎಲ್ಲಿ ಈಗ ಹೊಕ್ಕುಳಿನ ಕೆಳಭಾಗದಿಂದ ಆರಂಭಗೊಂಡಂಥ ವ್ಯಾಧಿಗಳಿಗೆ ನಾವು ಪ್ರಮುಖವಾಗಿ ಬಸ್ತಿ ಅನ್ನೋ ಚಿಕಿತ್ಸೆಯನ್ನು ಹೆಚ್ಚಾಗಿ ಕೊಡ್ತೇವೆ. ಇನ್ನು ಹೊಕ್ಕುಳು ಮತ್ತು ಎದೆ ಭಾಗದ ಮಧ್ಯೆ ಇರುವಂಥದ್ದು ಪಿತ್ತ ದೋಷ ಅಂತ ನಾವು ಹೇಳೋದು. ಹಾಗಾಗಿ ಈಗ ಜಠರ ಸಂಬಂಧಿ ಕಾಯಿಲೆಗಳು ಅಥವಾ ಈ ಭಾಗದಲ್ಲಿ ಉದ್ಭವಗೊಂಡಂಥ ವ್ಯಾಧಿಗಳಿಗೆ ಹೆಚ್ಚಾಗಿ ವಿರೇಚನ ಅನ್ನೋ ಚಿಕಿತ್ಸೆ ಹೆಚ್ಚು ಫಲಕಾರಿ ಆಗ್ತದೆ. ಆಮೇಲೆ ಉರೋಭಾಗ ಅಥವಾ ಈ ಎದೆ ಭಾಗದಿಂದ ಮೇಲ್ಗಡೆಗೆ ಕಫದೋಷ ಅನ್ನೋದು ನಮ್ಮ ಶರೀರದಲ್ಲಿ ಇರ್ತದೆ ಸ್ವಾಭಾವಿಕವಾಗಿ. ಆ ಪ್ರದೇಶದಿಂದ ಉದ್ಭವವಾದಂಥ ವ್ಯಾಧಿಗಳಿಗೆ ನಾವು ವಮನ ಅನ್ನೋ ಚಿಕಿತ್ಸೆಯನ್ನು ಮಾಡ್ತೇವೆ. ವಮನ ಅಂತ ಹೇಳಿದರೆ ವಾಂತಿ ಮಾಡಿಸುವಂಥದ್ದು, ಅಂದರೆ ಒಂದು ಔಷಧವನ್ನು ನಾವು ಕೊಟ್ಟು ಔಷಧದ ಮೂಲಕ ಒಂದು ನಿರ್ದಿಷ್ಟ ವಿಧಾನದಲ್ಲಿ ವಾಂತಿಯನ್ನು ಮಾಡಿಸುವಂಥ ಪ್ರಕ್ರಿಯೆ, ಅದಕ್ಕೆ ವಮನ ಅಂತ ಹೇಳೋದು. ವಿರೇಚನ ಅಂತ ಹೇಳಿದರೆ ಔಷಧದ ಮೂಲಕ ನಾವು ನಿರ್ದಿಷ್ಟ ವಿಧಾನದಲ್ಲಿ ಭೇದಿಯನ್ನು ಮಾಡಿಸುವಂಥ ಚಿಕಿತ್ಸೆ. ಇನ್ನು ಬಸ್ತಿ ಅಂತ ನಾನು ಏನು ಹೇಳಿದೆ, ವಾತ ಪ್ರಧಾನ ವ್ಯಾಧಿಗಳಲ್ಲಿ ಕೊಡೋದು, ಅದು ಗುದದ್ವಾರದ ಮೂಲಕ ಔಷಧಿ ಅಥವಾ ಕೆಲವೊಂದು ಕಷಾಯಗಳನ್ನು ಕೊಡ್ತೇವೆ ನಾವು, ಅಥವಾ ಕೆಲವು ತುಪ್ಪ ಎಣ್ಣೆ ಅದನ್ನು ಉಪಯೋಗ ಮಾಡಿ ಕೊಡ್ತೇವೆ. ಅದು ಗುದದ್ವಾರದ ಮೂಲಕ ನಾವು ಔಷಧವನ್ನು ಕೊಟ್ಟು ರೋಗವನ್ನು ಗುಣಪಡಿಸುವಂಥ ವಿಧಾನ, ಅದಕ್ಕೆ ನಾವು ಬಸ್ತಿ ಕರ್ಮ ಅಂತ ಹೇಳ್ತೇವೆ. ಇನ್ನೊಂದು ಏನಂದರೆ ದೋಷ ಬಂದ್ಬಿಟ್ಟು, ಈಗ ಇಲ್ಲಿ ಕುತ್ತಿಗೆ ಮತ್ತು ಕುತ್ತಿಗೆಯ ಮೇಲ್ಭಾಗದಲ್ಲಿ ಅಲ್ಲಿ ಕೂಡ ಕಫ ಅನ್ನೋದು ಪ್ರಧಾನವಾಗಿ ಇರುತ್ತೆ ಅಂತ ನಾವು ಹೇಳಿದ್ವಿ. ಅಲ್ಲಿ ಇರೋವಂಥ ಕಫವನ್ನು ಹೊರ ಹಾಕಲಿಕ್ಕೆ ಅಥವಾ ಆ ರೋಗಗಳನ್ನು ಶಮನ ಮಾಡಲಿಕ್ಕೆ ನಾವು ಪ್ರಮುಖವಾಗಿ ನಸ್ಯ ಅನ್ನೋ ಚಿಕಿತ್ಸೆಯನ್ನು ಮಾಡ್ತೇವೆ. ನಸ್ಯ ಅಂತ ಹೇಳಿದರೆ, ನಾಸ ಅಂತ ಹೇಳಿದರೆ ಮೂಗು ಸಂಸ್ಕೃತದಲ್ಲಿ, ಅಂದರೆ ಮೂಗಿನ ಮೂಲಕ ಔಷಧವನ್ನು ಹಾಕಿ ರೋಗಿಗೆ ಅವನಿಗಿರುವಂಥ ಕಾಯಿಲೆಯನ್ನು ಗುಣಪಡಿಸೋದಕ್ಕೆ ಪ್ರಯತ್ನ ಪಡುವಂಥ ವಿಧಾನ, ಅದು ನಸ್ಯ ಅಂತ ಹೇಳ್ತಾರೆ ಅದಕ್ಕೆ. ಇನ್ನು ಕೊನೆಯದಾಗಿ ಏನಂದರೆ, ಆ ರಕ್ತಮೋಕ್ಷಣ ಅನ್ನೋ ಚಿಕಿತ್ಸೆಯನ್ನು ನಾವು ರಕ್ತದುಷ್ಟಿ ಆಗಿರುವಂಥ ವ್ಯಾಧಿಗಳಲ್ಲಿ ಪ್ರಮುಖವಾಗಿ ಮಾಡ್ತೇವೆ. ಈಗ ವೆರಿಕೋಸ್ ವೈನ್ಸ್ ಇರ್ಬೋದು, ಅಥವಾ ಯಾವುದಾದ್ರೂ ಸ್ಕಿನ್ ಡಿಸಾರ್ಡರ್ಸ್, ಈಗ ಚರ್ಮದ ಕಾಯಿಲೆಗಳಲ್ಲಿ ಕೆಲವೊಂದರಲ್ಲಿ ರಕ್ತದುಷ್ಟಿ ಆಗಿರೋದು ಇರ್ತದೆ, ಅಂತಲ್ಲೆಲ್ಲ ನಾವು ರಕ್ತಮೋಕ್ಷಣವನ್ನು ಮಾಡ್ತೇವೆ. ಎಸ್, ಈಗ ಕೆಲವೊಂದು ಸಲ ಏನು ಮಸಾಜ್ ಸೆಂಟರ್ ಅಂತ ಇರುತ್ತೆ, ಸೊ ಅಲ್ಲಿ ಕೂಡ ಏನು ಪಂಚಕರ್ಮ ಚಿಕಿತ್ಸೆ ಅಂತ ಬೋರ್ಡ್ ಹಾಕಿರ್ತಾರೆ. ಸೊ ಇದಕ್ಕೂ ಏನಾದರೂ ಸಂಬಂಧ ಇದೆಯಾ ಹೇಗೆ ಅನ್ನುವಂಥದ್ದು, ಮಸಾಜ್ ಸೆಂಟರ್ ಹಾಗೆ ಪಂಚಕರ್ಮ ಚಿಕಿತ್ಸೆಗೆ? ಹೌದು, ಅಂದರೆ ಈಗ ಜನರಲ್ಲಿ ಯಾವ ರೀತಿಯ ಮನೋಭಾವ ಇದೆ ಅಂತ ಹೇಳಿದರೆ, ಪಂಚಕರ್ಮ ಅಂತ ಹೇಳಿದ ತಕ್ಷಣ ಒಂದು ಮಸಾಜ್ ಮಾಡಿಸ್ಕೊಂಡು ಬಂದರೆ ನಾನು ಪಂಚಕರ್ಮ ಮಾಡಿಸ್ಕೊಂಡೆ ಅನ್ನೋ ಫೀಲಿಂಗಲ್ಲಿ ಅವ್ರು ಇರ್ತಾರೆ. ಬಟ್ ಅದಲ್ಲ. ಮಸಾಜ್ ಅಂತ ಹೇಳೋದು ಪಂಚಕರ್ಮ ಅಂತ ಹೇಳಲಿಕ್ಕೆ ಆಗೋದಿಲ್ಲ ನಾವು. ಯಾಕಂದರೆ ಪಂಚಕರ್ಮದಲ್ಲಿ ಬರುವಂಥ, ನಾನು ಈಗಾಗಲೇ ಹೇಳಿದೆ ಅಲ್ಲ, ಪೂರ್ವ ಪ್ರಧಾನ ಪಶ್ಚಾತ್ ಅಂತ, ಅದರಲ್ಲೇ ಬರುವ ಆ ಪೂರ್ವಕರ್ಮದಲ್ಲಿ ಬರುವ ಒಂದು ಅಂಶ ಅಷ್ಟೇ ಮಸಾಜ್ ಅಂತ ಹೇಳೋದು, ಅಥವಾ ಅಭ್ಯಂಗ ಅಂತ ನಾವು ಹೇಳ್ತೇವೆ. ಅದು ಮಸಾಜ್ ಅನ್ನೋದಕ್ಕಿಂತ ಅಭ್ಯಂಗ ಅನ್ನೋದು ಇನ್ನೂ ಸೂಕ್ತ. ಅಂದರೆ ಅಲ್ಲಿ ನಾವು ಒಂದು ಸ್ಪೆಸಿಫಿಕ್ ಮ್ಯಾನರಲ್ಲಿ ನಾವು ಮಾಡುವಂಥ ಚಿಕಿತ್ಸಾ ವಿಧಾನ ಅದು. ಹಾಗಾಗಿ ಪಂಚಕರ್ಮ ಮಸಾಜ್ ಎರಡು ಒಂದು. ಎಸ್ ಡಾಕ್ಟ್ರೆ, ಈಗಾಗಲೇ ಹೇಳ್ತಾ ಇದ್ರಿ ನೀವು ಪಂಚಕರ್ಮ ಚಿಕಿತ್ಸೆಯ ಬಗ್ಗೆ. ಸೊ ಇಂದು ಪಂಚಕರ್ಮ ಚಿಕಿತ್ಸೆ ಅಂತ ತಕ್ಷಣ ಜನರಿಗೆ ನೆನಪಿಗೆ ಬರೋದು ಏನಂತ ಹೇಳಿದರೆ, ಕೇವಲ ಇದೊಂದು ಶರೀರವನ್ನು ಶುದ್ಧೀಕರಣ ಮಾಡೋದು ಅಂತ. ಸೊ ನಿಮ್ಮ ಪ್ರಕಾರ ಇದು ಕೇವಲ ಶರೀರವನ್ನು ಶುದ್ಧೀಕರಣ ಮಾಡೋದೇ ಹೇಗೆ ಅನ್ನುವಂಥದ್ದು? ಹೌದು, ಅಂದರೆ ಇಲ್ಲಿ ಪಂಚಕರ್ಮ ಅನ್ನೋದು ಶರೀರ ಶುದ್ಧೀಕರಣವನ್ನು ಮಾಡುತ್ತೆ, ಅಂದರೆ ಸಂಶೋಧನ ಅಂತ ನಾವು ಅದಕ್ಕೆ ಹೇಳ್ತೇವೆ. ಆದರೆ ಸಂಶೋಧನ ಮತ್ತು ಪಂಚಕರ್ಮ ಅನ್ನೋ ಆ ಎರಡು ಶಬ್ದಕ್ಕೆ ಸ್ವಲ್ಪ ವ್ಯತ್ಯಾಸ ಇದೆ. ಅಂದರೆ ಏನಂದರೆ, ಈ ಪಂಚಕರ್ಮ ಅನ್ನೋ ಚಿಕಿತ್ಸಾ ವಿಧಾನದಲ್ಲಿ ನಾನು ಈಗಾಗಲೇ ಹೇಳಿದೆ 5 ವಿಧದ ಚಿಕಿತ್ಸಾ ಕ್ರಮಗಳಿವೆ ಅಂತ. ಆದರೆ ಅದರಲ್ಲಿ ಪ್ರಮುಖವಾಗಿ ಈ ವಾಂತಿ ಮಾಡಿಸೋದು ಅಥವಾ ವಮನ ಮತ್ತು ವಿರೇಚನ ಅಂತ ಏನು ಮಾಡ್ತೇವಲ್ಲ, ಅದರ ಮೂಲಕ ನೀವು ಹೇಳಿದ ಹಾಗೆ ದೇಹವನ್ನು ಅದು ಕಂಪ್ಲೀಟ್ ಆಗಿ ಶುದ್ಧಿ ಮಾಡುತ್ತೆ. ಅಂದರೆ ಸಂಪೂರ್ಣವಾಗಿ ಶುದ್ಧೀಕರಣ ಮಾಡುವಂಥ ಚಿಕಿತ್ಸಾ ಕ್ರಮಗಳು ಅವೆರಡು. ಇನ್ನು ಬಸ್ತಿ ಅಂತ ಹೇಳೋದ್ರಲ್ಲಿ ಗುದದ್ವಾರದ ಮೂಲಕ ಔಷಧಿ ಕೊಟ್ಟು ನಾವು ಚಿಕಿತ್ಸೆ ಮಾಡ್ತೇವಲ್ಲ, ಅದರಲ್ಲಿ ಶೋಧನೂ ಮಾಡಲಿಕ್ಕಾಗ್ತದೆ, ಪ್ಲಸ್ ಶಮನ ಮತ್ತು ಬೃಂಹಣ ಅನ್ನೋ ಇನ್ನೆರಡು ವಿಧದ ಬೆನಿಫಿಟನ್ನು ನಾವು ಪಡ್ಕೋಬೋದು. ಅಂದರೆ ಶೋಧನ ಅಂತ ಹೇಳಿದರೆ ಅಲ್ಲಿ ಶುದ್ಧೀಕರಣಕ್ಕೋಸ್ಕರ ಕೊಡುವಂಥ ಬಸ್ತಿ. ಆಮೇಲೆ ಶಮನ ಮಾಡಲಿಕ್ಕೆ, ಅಂದರೆ ಕೆಲವೊಂದು ವ್ಯಾಧಿಗಳನ್ನು ಕಡಿಮೆ ಮಾಡೋದಕ್ಕೆ, ಶಮನ ಮಾಡಲಿಕ್ಕೆ, ಈಗ ಫಾರ್ ಎಕ್ಸಾಂಪಲ್ ನಾವೀಗ ಸ್ಲಿಪ್ ಡಿಸ್ಕ್ ಅಥವಾ ನೀವು ಡಿಸ್ಕಿನ ತೊಂದರೆ ಅಂತ ನೀವು ಕೇಳಿರ್ತೀರಿ ಸಾಮಾನ್ಯವಾಗಿ. ಅಂಥ ಡಿಸ್ಕ್ ಪ್ರೊಲ್ಯಾಪ್ಸ್ ಕೇಸ್ಗಳಲ್ಲಿ ಅಂಥದ್ರಲ್ಲೆಲ್ಲ ನಾವು ಬಸ್ತಿ ಕರ್ಮವನ್ನು ಕೊಡ್ತೇವೆ.
ಆದರೆ ಅಲ್ಲಿ ಹೆಚ್ಚಾಗಿ ಕೊಡುವಂಥದ್ದು ಶಮನ ರೂಪಿಯಾದ ಬಸ್ತಿ ಕರ್ಮ, ಅಂದರೆ ನಾವು ಮಾತ್ರ ಬಸ್ತಿ ಅಂತ ಹೇಳ್ತೇವೆ. ಆ ರೀತಿಯಾದ ಬಸ್ತಿ ಕರ್ಮವನ್ನು ಕೊಡ್ತೇವೆ. ಶೋಧನದ್ದು ಕೂಡ ಕೊಡಲಿಕ್ಕಾಗ್ತದೆ. ಅಂದರೆ ವ್ಯಾಧಿ ಹೇಗುಂಟು ಮತ್ತು ಪೇಷಂಟಿನ ದೇಹಬಲ, ಅವನ ದೇಹ ಪ್ರಕೃತಿಯನ್ನು ನೋಡಿಕೊಂಡು ನಾವು ಅದನ್ನು ಡಿಸೈಡ್ ಮಾಡ್ತೇವೆ. ಇನ್ನೊಂದು ಹೇಳಿದೆ ನಾನು, ಬ್ರಹ್ಮಣವಾಗಿ, ಅಂದರೆ ಬ್ರಹ್ಮಣ ಅಂತ ಹೇಳಿದರೆ ನರಿಷ್ಮೆಂಟ್ ಅಥವಾ ಶರೀರ ಪುಷ್ಟಿ, ಶರೀರವನ್ನು ಪುಷ್ಟೀಕರಣ ಮಾಡಲಿಕ್ಕೆ ಕೂಡ ಈ ಪಂಚಕರ್ಮವನ್ನು ಉಪಯೋಗ ಮಾಡಲಿಕ್ಕೆ ಆಗ್ತದೆ. ಅಂದರೆ ಅಲ್ಲಿ ಶುದ್ಧೀಕರಣ ಅಲ್ಲ, ಶರೀರವನ್ನು ಪುಷ್ಟೀಕರಣ ಮಾಡುವಂಥದ್ದು. ಅಂದರೆ ತೂಕವನ್ನು ಜಾಸ್ತಿ ಮಾಡಿಕೊಳ್ಳಿಕ್ಕೆ ಕೆಲವರು ತುಂಬ ತೆಳ್ಳಗಿರ್ತಾರೆ, ಅಂಥವರಿಗೆ ಯೂಸ್ ಮಾಡ್ಬೋದು. ಅಥವಾ ಶರೀರದ ಪುಷ್ಟಿ ಅಂತ ಹೇಳಿದರೆ ಕೆಲವೊಂದು ಡಿಜನರೇಟಿವ್ ಡಿಸಾರ್ಡರ್ಸ್ ಅಂತ ಬರ್ತದೆ. ಈಗ ನ್ಯೂರಾಲಜಿಗೆ ಸಂಬಂಧಪಟ್ಟ ಕಾಯಿಲೆಗಳು, ಡಿಜನರೇಟಿವ್ ಡಿಸಾರ್ಡರ್ಸಲ್ಲಿ ನಾವು ಕೆಲವೊಂದು ಪಂಚಕರ್ಮದ ಕೆಲವೊಂದು ಚಿಕಿತ್ಸಾ ಕ್ರಮಗಳನ್ನು ಮಾಡ್ತೇವೆ. ನಮ್ಮಲ್ಲಿ ಉಪಕರ್ಮಗಳು ಅಂತ ಇದೆ, ಅದನ್ನು ಮಾಡ್ತೇವೆ. ಅದೆಲ್ಲ ಬ್ರಹ್ಮಣವಾಗಿ ಆ್ಯಕ್ಟ್ ಆಗ್ತದೆ. ಅಂದರೆ ಟೋಟಲ್ ಆಗಿ ಶೋಧನ, ಶಮನ, ಬ್ರಹ್ಮಣ 3 ವಿಧವಾಗಿ ಪಂಚಕರ್ಮ ಚಿಕಿತ್ಸೆಯನ್ನು ಮಾಡ್ಬೋದು. ಅಂದರೆ ಇದೊಂದು ರೀತಿಯ ಏನು ಶುದ್ಧೀಕರಣ ಪ್ರಕ್ರಿಯೆ ಮಾತ್ರವಾ ಅನ್ನುವಂಥದ್ದು? ಹೌದು. ಅದರ ಜೊತೆಗೆ ನಾವು ರೋಗ ಶಮನ ಮಾಡಲಿಕ್ಕೂ ಕೆಲವೊಂದು ನಸ್ಯವನ್ನು, ಕೆಲವೊಂದು ಮೂಗಿಂದ ಹಾಕೋ ಔಷಧವನ್ನು ನಾವು ಶಮನ ರೂಪಿಯಾಗಿ ಕೊಡ್ತೇವೆ. ಅಂದರೆ ಅದು ಶೋಧನ ಮಾಡಿ ಹೊರ ತೆಗಿಲಿಕ್ಕೆ ಅಂತಲ್ಲ, ಇರೋ ಕಾಯಿಲೆಯನ್ನು, ಅವನ ರೋಗ ಲಕ್ಷಣವನ್ನು ಕಡಿಮೆ ಮಾಡಲಿಕ್ಕೆ ಕೂಡ ಕೊಡ್ತೇವೆ ಕೆಲವೊಮ್ಮೆ. ಅದು ಶಮನ ರೂಪಿಯಾಗಿ ಕೊಡುವಂಥದ್ದು. ಇನ್ನೊಂದು ಬ್ರಹ್ಮಣ ರೂಪಿ ಅಂತ ಹೇಳಿದರೆ ಆಸ್ ಎ ನರಿಷ್ಮೆಂಟ್ ಕೊಡೋದು. ಈಗ ನಾವು ಧಾತು ಕ್ಷಯ ಅಂತ ನಮ್ಮಲ್ಲಿ ಹೇಳ್ತೇವೆ. ಧಾತು ಅಂತ ಹೇಳಿದರೆ ಅಂದರೆ ಈಗ ಟಿಶ್ಯೂ ಲೆವೆಲ್ಸಲ್ಲಿ, ಡೀಪರ್ ಲೆವೆಲಲ್ಲಿ ಇರುವಂಥ ಕಾಯಿಲೆಗಳನ್ನು ಗುಣಪಡಿಸುವಂಥದ್ದು. ಕೆಲವೊಮ್ಮೆ ಈಗ ಧಾತು ಕ್ಷಯ ಇದ್ದಂಥ ಕಂಡೀಷನಲ್ಲಿ ನಾವು ಈ ಬ್ರಹ್ಮಣ ಚಿಕಿತ್ಸೆಯನ್ನು ಕೊಡಬೇಕಾಗ್ತದೆ. ಎಸ್, ಇನ್ನು ಈ ಪಂಚಕರ್ಮ ಚಿಕಿತ್ಸೆಯನ್ನು ಜನರು ಯಾಕಾಗಿ ಮಾಡಬೇಕು ಅನ್ನುವಂಥದ್ದು? ಹೌದು, ಈ ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲೇ ಮೂಡ್ತದೆ. ಅಂದರೆ ಯಾವುದೇ ನಾವು ಡಾಕ್ಟರ್ಸ್ ಯಾವುದೇ ಒಂದು ಥೆರಪಿಯನ್ನು ನೀವು ಮಾಡಿಸ್ಕೊಳ್ಳಿ ಅಂತ ಹೇಳಿದಾಗ ಸಹಜವಾಗಿ ಯಾಕೆ ಮಾಡಿಸ್ಕೋಬೇಕು ಅನ್ನೋದೊಂದು ಪ್ರಶ್ನೆ ಎಲ್ಲರಲ್ಲೂ ಮೂಡ್ತದೆ. ಅಂದರೆ ಪಂಚಕರ್ಮ ಚಿಕಿತ್ಸೆಯನ್ನು ಮಾಡುವಂಥ ಉದ್ದೇಶ ಏನು ಅಂತ. ಪ್ರಮುಖವಾಗಿ 2 ವಿಧದಲ್ಲಿ ಪಂಚಕರ್ಮ ಚಿಕಿತ್ಸೆ ಅನ್ನೋದು ಮನುಷ್ಯನಿಗೆ ಫಲಕಾರಿ ಆಗ್ತದೆ. ಹೇಗೆ ಅಂತ ಹೇಳಿದರೆ, ಒಂದು ಪ್ರಿವೆಂಟಿವ್ ಆ್ಯಂಡ್ ಪ್ರೊಮೋಟಿವ್ ಕೇರ್. ಪ್ರಿವೆಂಟಿವ್ ಆ್ಯಂಡ್ ಪ್ರೊಮೋಟಿವ್ ಕೇರ್ ಅಂದರೆ ಮುಂಜಾಗ್ರತಾ ಕ್ರಮವಾಗಿ ಪಂಚಕರ್ಮವನ್ನು ಮಾಡೋದು, ಅಥವಾ ಇರೋವಂಥ ಸ್ವಾಸ್ಥ್ಯವನ್ನು ವೃದ್ಧಿ ಮಾಡಿಕೊಳ್ಳೋದಕ್ಕೋಸ್ಕರ ಮಾಡೋದು. ಪ್ರಿವೆಂಟಿವ್ ಆ್ಯಂಡ್ ಪ್ರೊಮೋಟಿವ್ ಕೇರ್ ಆಗಿ ಪಂಚಕರ್ಮವನ್ನು ಮಾಡ್ಬೋದು. ಇನ್ನೊಂದು 2ನೇ ಉದ್ದೇಶ ಏನಂತ ಹೇಳಿದರೆ ಕ್ಯೂರೇಟಿವ್ ಆಸ್ಪೆಕ್ಟ್ ಆಗಿ ಕೂಡ ಪಂಚಕರ್ಮವನ್ನು ನಾವು ಮಾಡ್ಬೋದು. ಅಂದರೆ ಪ್ರಿವೆಂಟಿವ್, ಪ್ರೊಮೋಟಿವ್, ಕ್ಯೂರೇಟಿವ್ ಅನ್ನೋ ಉದ್ದೇಶ ಪಂಚಕರ್ಮಕ್ಕೆ ಇದೆ. ಎಸ್, ಈಗಾಗಲೇ ಹೇಳಿದ್ರಿ ನೀವು ಪ್ರಿವೆಂಟಿವ್ ಆ್ಯಂಡ್ ಪ್ರೊಮೋಟಿವ್ ಆಗಿ ಪಂಚಕರ್ಮ ಚಿಕಿತ್ಸೆಯನ್ನು ಮಾಡ್ಬೋದು ಅಂತ. ಇದು ಎಷ್ಟರ ಮಟ್ಟಿಗೆ ಪ್ರಯೋಜನಕಾರಿ ಅನ್ನುವಂಥದ್ದು? ಪ್ರಿವೆಂಟಿವ್ ಆ್ಯಂಡ್ ಪ್ರೊಮೋಟಿವ್ ಕೇರ್ ಆಗಿ ಪಂಚಕರ್ಮವನ್ನು ಮಾಡೋದು ಅಂತ ಹೇಳಿದರೆ, ಈಗ ಕೆಲವೊಬ್ಬರಿಗೆ ವ್ಯಾಧಿ ಕ್ಷಮತ್ವ ಅಥವಾ ಇಮ್ಯುನಿಟಿ ಅನ್ನೋದು ಕಡಿಮೆ ಆಗಿ ಪದೇ ಪದೇ ಕೆಲವು ವ್ಯಾಧಿಗಳು ಬರ್ತಾ ಇರುತ್ತೆ, ಕೆಲವು ಸಮಸ್ಯೆಗಳು ಅವ್ರನ್ನ ಕಾಡ್ತಾ ಇರುತ್ತೆ. ಅಂಥವರಿಗೆ ಆ ಇಮ್ಯುನಿಟಿಯನ್ನು ಜಾಸ್ತಿ ಮಾಡ್ಕೊಳ್ಳೋಕ್ಕೋಸ್ಕರ ಪಂಚಕರ್ಮ ಚಿಕಿತ್ಸೆಯನ್ನು ಮಾಡಬಹುದು. ಇನ್ನೊಂದೇನು ಅಂದರೆ, ನಮ್ಮಲ್ಲಿ ರಸಾಯನ ಚಿಕಿತ್ಸೆ ಅಂತ ಹೇಳ್ತಾರೆ. ರಸಾಯನ ಅಂತ ಹೇಳಿದರೆ ಎಲ್ಲ ಆಯುರ್ವೇದದ ಪ್ರಕಾರ ಶರೀರದಲ್ಲಿ 7 ಧಾತು ಇದೆ. ಆ 7 ಧಾತುಗಳಿಗೂ ಕೂಡ ಒಂದು ರೀತಿಯಾದ ಪುಷ್ಟಿ ಕೊಡುವಂಥ ಕ್ರಿಯೆ ರಸಾಯನ ಅಂತ ಹೇಳೋದು. ಆ ರಸಾಯನ ಚಿಕಿತ್ಸೆಗಿಂತ ಮೊದಲು ಪಂಚಕರ್ಮನ ಮಾಡಿಸ್ಕೊಳ್ಬೇಕಾಗತ್ತೆ. ರಸಾಯನ ಚಿಕಿತ್ಸೆ ಯಾರ್ಯಾರು ಮಾಡಿಸ್ಕೋಬೇಕೋ ಅದಕ್ಕಿಂತ ಮೊದಲು ಪಂಚಕರ್ಮವನ್ನು ಮಾಡಿಕೊಳ್ಬೇಕಾಗತ್ತೆ. ಪ್ರಿವೆಂಟಿವ್ ಆ್ಯಂಡ್ ಪ್ರೊಮೋಟಿವ್ ಕೇರ್ ಆಗಿ ಮಾಡೋದು ಅಂತ ಹೇಳಿದರೆ, ಈಗ ನಮ್ಮಲ್ಲಿ ಕೆಲವು ಪ್ರಿವೆಂಟಿವ್ ಅಂತ ಹೇಳಿದರೆ ನಿಮಗೆ ಮುಂಜಾಗ್ರತಾ ಕ್ರಮ ಅಂತ ನಾನು ಹೇಳಿದೆ. ಅಂದರೆ ರೋಗ ಬರದೇ ಇರುವಂತೆ ತಡೆಗಟ್ಟೋದು. ಈಗ ಕೆಲವೊಬ್ಬರಿಗೆ ಫ್ಯಾಮಿಲಿ ಹಿಸ್ಟ್ರಿ ಇರ್ತದೆ, ಅವರಿಗೆ ಹೈಪರ್ ಟೆನ್ಷನು, ಡಯಾಬಿಟಿಸು ಇಂಥ ಸಮಸ್ಯೆಗಳು ಅವರ ಫ್ಯಾಮಿಲಿಯಲ್ಲಿ ಇರುತ್ತೆ. ಅಥವಾ ಕೆಲವೊಬ್ಬರಿಗೆ ಈಗಾಗಲೇ ಕೆಲವೊಂದು ವ್ಯಾಧಿಗಳು ಇರುತ್ತೆ, ಅದು ಕೆಲವೊಂದು ಸೀಸನಲ್ಲಿ ಜಾಸ್ತಿ ಆಗುವಂಥ ವ್ಯಾಧಿಗಳು ಕೂಡ ಇರ್ತದೆ. ಈಗ ಅಸ್ತಮದಂಥ ಸಮಸ್ಯೆ ವಿಂಟರ್ ಸೀಸನ್ ಅಥವಾ ಚಳಿಗಾಲದಲ್ಲಿ ಜಾಸ್ತಿ ಆಗುವಂಥದ್ದು, ಅಂಥ ಸಮಸ್ಯೆಗಳು ಕೂಡ ಇರ್ತದೆ. ಇದಕ್ಕೋಸ್ಕರ ಅವರು ಮುಂಜಾಗ್ರತಾ ಕ್ರಮವಾಗಿ ಪಂಚಕರ್ಮವನ್ನು ಮೊದಲೇ ಮಾಡಿಸ್ಕೊಂಡ್ರೆ ಆ ರೋಗದ ತೀವ್ರತೆ ಕಡಿಮೆ ಆಗಿರುತ್ತೆ, ಮುಂದೆ ಬರುವಂಥ ರೋಗದ ತೀವ್ರತೆ. ಹಾಗೆ ಕೂಡ ನಾವು ಪಂಚಕರ್ಮವನ್ನು ಮಾಡ್ಕೋಬೋದು. ಎಸ್ ಡಾಕ್ಟರ್, ಈಗಾಗಲೇ ಪಂಚಕರ್ಮ ಚಿಕಿತ್ಸೆಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡ್ತಾ ಇದ್ರಿ. ಈ ಒಂದು ಚಿಕಿತ್ಸೆಯನ್ನು ಏನು ಸೀಸನ್ ವೈಸ್ ಆಗಿ ಮಾಡೋದಾ ಹೇಗೆ ಅನ್ನುವಂಥದ್ದು?
ಸೀಸನ್ ವೈಸ್ ಅಂದರೆ ಈಗ ನಮ್ಮಲ್ಲಿ ಋತು ಶೋಧನ ಅಂತ ಹೇಳಿದ್ದಾರೆ. ಈಗ ಪಂಚಕರ್ಮವನ್ನು ಪ್ರಧಾನವಾಗಿ ವಮನ, ವಿರೇಚನ, ಬಸ್ತಿ ಅಂತ ಇದೆಯಲ್ಲ, ಅದನ್ನು ವಮನ ಅನ್ನೋದನ್ನು ವಸಂತ ಋತುವಲ್ಲಿ, ಈಗ ಇಂಡಿಯನ್ ಕ್ಯಾಲೆಂಡರ್ ಪ್ರಕಾರ 6 ಋತುಗಳಿವೆ. ಅದರಲ್ಲಿ ವಸಂತ ಋತುವಲ್ಲಿ ನಾವು ವಮನವನ್ನು ಮಾಡಿಸ್ಕೋಬೋದು. ಅಂದರೆ ಆರೋಗ್ಯವಂತ ವ್ಯಕ್ತಿ ಕೂಡ ವಸಂತ ಋತುವಲ್ಲಿ ವಮನ ಅನ್ನೋ ಚಿಕಿತ್ಸಾ ಕ್ರಮವನ್ನು ಮಾಡಿಕೊಂಡ್ರೆ ನಮ್ಮ ಶರೀರದಲ್ಲಿರುವಂಥ ಕಫ ದೋಷ ಅನ್ನೋದು ಸುಸ್ಥಿತಿಯಲ್ಲಿರೋದಕ್ಕೆ ಅದು ಸಹಾಯ ಮಾಡುತ್ತೆ ಅಂತ. ಇನ್ನೊಂದು ಏನಂದರೆ ವಿರೇಚನ ಅನ್ನೋ ಚಿಕಿತ್ಸೆ, ಅದನ್ನು ಶರದ್ ಋತುವಲ್ಲಿ ನಾವು ಮಾಡ್ಕೋಬೋದು. ಆರೋಗ್ಯವಂತ ವ್ಯಕ್ತಿ ಕೂಡ ಮಾಡ್ಕೋಬೋದು ಅದನ್ನು. ಶರದ್ ಋತುವಲ್ಲಿ ವಿರೇಚನವನ್ನು ಮಾಡಿಸ್ಕೊಳ್ಳೋದರಿಂದಾಗಿ ಪಿತ್ತ ದೋಷವು ನಮ್ಮ ಶರೀರದಲ್ಲಿ ಸುಸ್ಥಿತಿಯಲ್ಲಿರೋದಕ್ಕೆ ಅದು ಸಹಾಯಕಾರಿ. ಇನ್ನು ಬಸ್ತಿ ಅನ್ನೋದನ್ನು ನಾವು ವರ್ಷ ಋತು ಅಥವಾ ಮಳೆಗಾಲ, ಸಾಮಾನ್ಯವಾಗಿ ಆ ಮಳೆಗಾಲದಲ್ಲಿ ಬಸ್ತಿ ಅನ್ನೋ ಚಿಕಿತ್ಸೆಯನ್ನು ಕೂಡ ಪಡ್ಕೋಬೋದು. ಎಸ್ ಡಾಕ್ಟ್ರೆ, ನೀವು ಆಗಲೇ ಮಾತನಾಡ್ತಾ ಹೇಳಿದ್ರಿ ಕ್ಯೂರೇಟಿವ್ ಪಂಚಕರ್ಮ ಚಿಕಿತ್ಸೆ ಅಂತ. ಸೊ ಹೀಗಂದ್ರೆ ಏನು ಅನ್ನುವಂಥದ್ದು? ಕ್ಯೂರೇಟಿವ್ ಪಂಚಕರ್ಮ ಚಿಕಿತ್ಸೆ ಅಂತ ಹೇಳಿದರೆ, ಈಗ ರೋಗಾನುಸಾರವಾಗಿ ವ್ಯಕ್ತಿಗೆ ಯಾವ ರೋಗ ಇದೆ ಅಂತ ನೋಡಿಕೊಂಡು ಆ ರೋಗಕ್ಕನುಗುಣವಾಗಿ ಪಂಚಕರ್ಮ ಚಿಕಿತ್ಸೆಯನ್ನು ಕೊಡೋದು. ಅಂದರೆ ಆರೋಗ್ಯವಂತ ವ್ಯಕ್ತಿಗೆ ಮಾತ್ರವಲ್ಲ, ರೋಗಿಗೆ ಪಂಚಕರ್ಮ ಚಿಕಿತ್ಸೆಯನ್ನು ಕೊಡಲಿಕ್ಕಾಗ್ತದೆ. ಹಾಗಾಗಿ ಯಾವ ರೋಗ ಇದೆ ಅವನಿಗೆ ಅಂತ ನೋಡಿಕೊಂಡು ಆ ರೋಗಕ್ಕನುಗುಣವಾದ ಪಂಚಕರ್ಮ ಚಿಕಿತ್ಸೆಯನ್ನು ಕೊಡೋದಕ್ಕೆ ನಾವು ಕ್ಯೂರೇಟಿವ್ ಪಂಚಕರ್ಮ ಅಂತ ಹೇಳೋದು. ಹಾಗಾದರೆ ಯಾವೆಲ್ಲ ಕಾಯಿಲೆಗಳಿಗೆ ಈ ಒಂದು ಪಂಚಕರ್ಮ ಚಿಕಿತ್ಸೆಯನ್ನು ಮಾಡಲಾಗುತ್ತೆ? ಯಾವೆಲ್ಲ ಕಾಯಿಲೆ ಅಂತ ಹೇಳೋದಕ್ಕಿಂತ ಯಾವ ವ್ಯಕ್ತಿಗೆ ಕಾಯಿಲೆ ಯಾವ ಸ್ಟೇಜಲ್ಲಿ, ಯಾವ ಸ್ಥಿತಿಯಲ್ಲಿದ್ದಾಗ ಅವನು ಪಂಚಕರ್ಮ ಚಿಕಿತ್ಸೆಗೆ ಒಳಪಡಬಹುದು ಅಂತ ಹೇಳೋದನ್ನು ನಾವು ಹೇಳ್ಬೋದು. ಈಗ ಕೆಲವೊಬ್ಬರು ನೋವು, ತುರಿಕೆ ಅಥವಾ ಉರಿ ಇಂಥ ಸಮಸ್ಯೆಗಳನ್ನು 1 ತಿಂಗಳಿಗಿಂತಲೂ ಹೆಚ್ಚು ಅಥವಾ ಇನ್ನೂ ಹೆಚ್ಚು ಕಾಲದಿಂದ ಅನುಭವಿಸ್ತಾ ಇರ್ತಾರೆ. ಅಂದರೆ ಆ ಸಮಸ್ಯೆ ಈಗಾಗಲೇ ಅದು ದೀರ್ಘ ಅವಸ್ಥೆಯಲ್ಲಿದೆ ಅಂತ ಅದು ಸೂಚಿಸುತ್ತೆ. ಆಯುರ್ವೇದದ ಪ್ರಕಾರ ಹೇಳೋದಾದರೆ ಧಾತುಗತವಾಗಿದೆ ಅಂತ ಹೇಳ್ತೇವೆ ನಾವು. ಅಂದರೆ ಈಗ ಶರೀರದಲ್ಲಿ ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜ, ಶುಕ್ರ ಅಂತ 7 ಧಾತುಗಳಿವೆ. ಅದರಲ್ಲಿ ಈಗ ಮಾಂಸಗತವಾಗಿರುವಂಥದ್ದು ಅಥವಾ ಅಸ್ಥಿಧಾತುವಲ್ಲಿರುವಂಥದ್ದು ಈ ಥರದ ವ್ಯಾಧಿಗಳಿಗೆ ಪಂಚಕರ್ಮ ಚಿಕಿತ್ಸೆಯನ್ನು ಮಾಡ್ಕೋಬೇಕಾಗತ್ತೆ. ಪಂಚಕರ್ಮ ಚಿಕಿತ್ಸೆಯನ್ನು ಮಾಡಬೇಕು ಅಂತ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಹಾಗಾಗಿ ಅಂಥ ಕಂಡೀಷನ್ಗೆ ಅವರು ಪಂಚಕರ್ಮ ಚಿಕಿತ್ಸೆಗೆ ಬರ್ಬೋದು. ಇನ್ನು ಕೆಲವೊಬ್ಬರಿಗೆ ಈಗ ಸಿಕ್ಕಾಪಟ್ಟೆ ಯಾವಾಗಲೂ ನೈಟ್ ಶಿಫ್ಟ್ ಇರೋದು ಅಥವಾ ರಾತ್ರಿ ನಿದ್ದೆ ಸರಿ ಆಗದೇ ಇರೋದು, ಈಗಂತೂ ಎಲ್ಲ ಲೇಟ್ ನೈಟ್ ಸ್ಲೀಪು ಈ ಥರ ಎಲ್ಲ ಬಂದು ಬೆಳಿಗ್ಗೆ ತುಂಬ ಲೇಟಾಗಿ ಹೇಳೋದು, ರಾತ್ರಿ ತುಂಬ ಲೇಟಾಗಿ ಮಲ್ಕೊಳ್ಳೋದು, ಈ ಥರ ಎಲ್ಲ ಮಾಡೋದ್ರಿಂದ ಹಾರ್ಮೋನಲ್ಲಿ ತುಂಬ ಏರುಪೇರಾಗಿರುತ್ತೆ. ಹಾರ್ಮೋನ್ ತುಂಬ ಏರುಪೇರಾಗಿ ಹಾರ್ಮೋನ್ ಸಂಬಂಧಿ ಸಮಸ್ಯೆಗಳಿಗೆ ಕೂಡ ಪಂಚಕರ್ಮದಲ್ಲಿ ತುಂಬ ಪರಿಣಾಮಕಾರಿಯಾದಂತಹ ಫಲಿತಾಂಶ ಇದೆ. ಇನ್ನು ಬೇರೆ ವಿಧದಲ್ಲಿ ಹೇಳೋದಾದರೆ, ಈಗಾಗಲೇ ಕೆಲವೊಬ್ಬರಿಗೆ ಅವರ ರೋಗ ಯಾವುದು ಅಂತ ಡಯಾಗ್ನೋಸ್ ಆಗಿರ್ತದೆ. ಅಂದರೆ ಅವರು ಹೈಪೋಥೈರಾಯ್ಡಿಸಮ್ ಆಗಿರ್ಬೋದು, ಸೋರಿಯಾಸಿಸ್ ಆಗಿರ್ಬೋದು, ಕೆಲವೊಮ್ಮೆ ಯಾವುದಾದ್ರೂ ಈಗ ಡಿಸ್ಕ್ ಸಂಬಂಧಿ ಡಿಸ್ಕ್ ಪ್ರೊಲ್ಯಾಪ್ಸ್ ಅಥವಾ ಯಾವುದಾದ್ರೂ ಸರ್ವೈಕಲ್ ರ್ಯಾಡಿಕ್ಯುಲೋಪತಿ ಅಂತ ಹೇಳ್ತೇವೆ, ಅಂದರೆ ನರ ಸಂಬಂಧಿ ಕಾಯಿಲೆ, ಈ ಥರ ಕೆಲವೊಂದು ವ್ಯಾಧಿ ಈಗಾಗಲೇ ರುಮೆಟಾಯ್ಡ್ ಆರ್ಥ್ರೈಟಿಸ್, ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಈ ಥರ ಎಲ್ಲ ಕೆಲವೊಂದು ವ್ಯಾಧಿಗಳು ಈಗಾಗಲೇ ಅವರಿಗೆ ಡಯಾಗ್ನೋಸ್ ಆಗಿರ್ತದೆ. ಆ ಥರ ಡಯಾಗ್ನೋಸ್ ಆದ ಕಾಯಿಲೆಗಳಿಗೂ ಕೂಡ ಪಂಚಕರ್ಮ ಚಿಕಿತ್ಸೆಗೆ ಅವರು ಬರ್ಬೋದು ಖಂಡಿತವಾಗಿ. ಎಸ್ ಡಾಕ್ಟ್ರೆ, ಪಂಚಕರ್ಮ ಚಿಕಿತ್ಸೆ ಅಂತಲೇ ಹೇಳುವಾಗ ಕೆಲವರಿಗೆ ಕಾಡೋ ಪ್ರಶ್ನೆ ಅಂತ ಹೇಳಿದರೆ, ಇದಕ್ಕೆ ಅಡ್ಮಿಟ್ ಆಗಬೇಕೋ ಏನೋ ಅಂತ ಅಂದ್ಕೊಂಡಿರ್ತಾರೆ. ಸೊ ಇದಕ್ಕೆ ಅಡ್ಮಿಟ್ ಆಗಲೇಬೇಕಾ ಅಥವಾ ಏನಾದರೂ ಡೇ ಕೇರಲ್ಲಿ ಏನಾದರೂ ಚಿಕಿತ್ಸೆ ನೀಡ್ಬೋದಾ, ಹೇಗೆ ಅನ್ನುವಂಥದ್ದು? ಹೌದು, ಅಂದರೆ ಪಂಚಕರ್ಮ ಚಿಕಿತ್ಸೆ ಕೆಲವೊಂದಕ್ಕೆ ಅಡ್ಮಿಟ್ ಆಗಲೇಬೇಕು. ಅದು ಈಗ ಅವನ ಕಂಡೀಷನ್ ಹೇಗಿದೆ ಅಂತ ಇರೋದನ್ನು ನೋಡಿಕೊಂಡು ಅಕಾರ್ಡಿಂಗ್ ಟು ದಟ್ ಈಗ ಬೇಕು ಅಂತಾದರೆ ಅವನು ಅಡ್ಮಿಟ್ ಆಗಲೇಬೇಕಾಗ್ತದೆ. ಇನ್ನು ಕೆಲವೊಂದು ಸಮಸ್ಯೆ ತುಂಬ ಕಡಿಮೆ ದಿನಗಳಿಂದ ಇರುವಂಥದ್ದೆಲ್ಲ ಆದರೆ ಅದನ್ನು ಡೇ ಕೇರಲ್ಲಿ ಕೂಡ ಮಾಡಲಿಕ್ಕಾಗ್ತದೆ. ಈಗ ಶೋಧನ ರೂಪಿ, ನಾನು ಪಂಚಕರ್ಮದಲ್ಲಿ ಶೋಧನ, ಶಮನ, ಬ್ರಹ್ಮಣ ಅಂತ ಹೇಳಿದೆ. ಈಗ ಶೋಧನ ರೂಪಿ, ಶಮನ ರೂಪಿಯಾದಂಥ ಚಿಕಿತ್ಸೆ ಎಲ್ಲ ಇದೆ ಅಂತ. ಈ ಬ್ರಹ್ಮಣ ರೂಪಿಯಾಗಿ ಎಲ್ಲ ಮಾಡುವಂಥದ್ದು ಕೆಲವು ಬಾಹ್ಯ ಉಪಕ್ರಮಗಳು ಅಂತ ಇದೆ. ಅದನ್ನು ನಾವು ಮಾಡೋದಾದರೆ ಅವರು ಡೈಲಿ ಬಂದು ಹೋಗಿ ಕೂಡ ಚಿಕಿತ್ಸೆಯನ್ನು ಮಾಡ್ಕೋಬೋದು. ಆದರೆ ಈ ಪ್ರಮುಖವಾದಂಥ ವಮನ, ವಿರೇಚನ ಅಂಥ ಚಿಕಿತ್ಸಾ ಕ್ರಮವನ್ನು ಅವ್ರು ಮಾಡಬೇಕು ಅಂತಾದರೆ ಅವ್ರು ಅಡ್ಮಿಟ್ ಆಗಬೇಕಾಗ್ತದೆ. ಯಾಕಂದರೆ ಅದು ಕಂಪ್ಲೀಟ್ ಶುದ್ಧೀಕರಣ ಕ್ರಿಯೆ, ಅದಕ್ಕೆ ಅವನು ಸ್ವಲ್ಪ ಪ್ರಿಪೇರ್ ಆಗಬೇಕಾಗ್ತದೆ.
ಎಸ್ ಡಾಕ್ಟರ್, ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳ್ತೀರಾ ಈ ಬಗ್ಗೆ, ಪಂಚಕರ್ಮ ಚಿಕಿತ್ಸೆಯ ಬಗ್ಗೆ? ಪಂಚಕರ್ಮ ಚಿಕಿತ್ಸೆಯ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡೋದು ಅಂದರೆ, ಈಗ ನೀವು ಈಗಾಗಲೇ ಕೇಳಿರ್ತೀರಿ ಕೆಲವೊಂದು ಸಮಸ್ಯೆಗಳಿಗೆಲ್ಲ ಪಂಚಕರ್ಮದಲ್ಲಿ ಉತ್ತಮವಾದ ಪರಿಣಾಮಕಾರಿ ಚಿಕಿತ್ಸೆ ಇದೆ ಅಂತ ಹೇಳಿ. ಅದಲ್ಲದೆ ಈಗ ಕೆಲವೊಂದು ಪೋಸ್ಟ್ ವೈರಲ್ ಆರ್ಥ್ರಾಲಜಿಯಾ ಅಂಥ ಕೇಸಸ್, ಅಂದರೆ ಈಗ ಚಿಕುನ್ಗುನ್ಯಾ ಬಂದು ಅವರಿಗೆ ಗಂಟು ಗಂಟು ನೋವಿರುವಂಥದ್ದು, ಅಂಥ ಸಮಸ್ಯೆಗೂ ಕೂಡ ಪಂಚಕರ್ಮದಲ್ಲಿ ತುಂಬ ಉತ್ತಮವಾದ ಫಲಿತಾಂಶ ಸಿಗ್ತದೆ. ಅಂದರೆ ಓವರ್ ಆಲ್ ಏನು ಹೇಳೋದು ಅಂದರೆ, ಈಗ ಮಂಗಳೂರಿನಲ್ಲಿ ಉರುವ ಹೊಯ್ಗೆ ಬೈಲಲ್ಲಿ ಕರ್ನಾಟಕ ಆಯುರ್ವೇದ ಆಸ್ಪತ್ರೆ ಇದೆ, ಮಂಗಳೂರು ನಗರದಲ್ಲೇ ಇದೆ. ಹಾಗಾಗಿ ಖಂಡಿತವಾಗೂ ಮಂಗಳೂರು ನಗರದ ಸಾರ್ವಜನಿಕರು ಇದರ ಸದುಪಯೋಗ ಪಡ್ಕೋಬೇಕು ಅಂತ ಹೇಳ್ತೇನೆ. ಯಾಕಂದರೆ ನುರಿತ ವೈದ್ಯರಿದ್ದಾರೆ, ತಜ್ಞ ವೈದ್ಯರಿದ್ದಾರೆ, ಅಲ್ಲಿ ನರ್ಸ್ಗಳಿದ್ದಾರೆ, ಕೇರ್ ಎಲ್ಲನೂ ಸಿಗ್ತಾ ಇದೆ. ಹಾಗಾಗಿ ಖಂಡಿತ ನಮ್ಮ ಆಸ್ಪತ್ರೆಗೆ ಭೇಟಿ ಕೊಡಬೇಕು ಅಂತ ಹೇಳ್ತೇನೆ. ಎಸ್ ಡಾಕ್ಟರ್, ಇಷ್ಟು ಹೊತ್ತು ನಮ್ಮ ಜೊತೆಗಿದ್ದು ಪಂಚಕರ್ಮ ಚಿಕಿತ್ಸೆಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ, ಧನ್ಯವಾದ. ಎಸ್ ವೀಕ್ಷಕರೇ, ಪಂಚಕರ್ಮ ಚಿಕಿತ್ಸೆ ಅಂದರೆ ಏನು, ಯಾವೆಲ್ಲ ರೋಗಗಳಿಗೆ ಅಂದರೆ ಯಾವೆಲ್ಲ ಕಾಯಿಲೆಗಳಿಗೆ ಈ ಒಂದು ಪಂಚಕರ್ಮ ಚಿಕಿತ್ಸೆಯನ್ನು ನೀಡಲಾಗುತ್ತೆ, ಈ ಪಂಚಕರ್ಮ ಚಿಕಿತ್ಸೆಯಿಂದ ಏನೆಲ್ಲ ಉಪಯೋಗ ಇದೆ, ಎಲ್ಲದನ್ನು ಕೂಡ ನಮ್ಮ ಡಾಕ್ಟರ್ ತಿಳಿಸಿಕೊಟ್ರು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. ಮುನ್ನೋಡಿ ಮುನ್ನಡೆಗಾಗಿ.